ನಗುಮುಖದ ಹಾಗೂ ಸದಾ ಲವಲವಿಕೆಯ ಬಿಲ್ಲವ ಸಮುದಾಯದ ಹಿರಿಯ ವ್ಯಕ್ತಿ, ಸಾಹಿತ್ಯ ಲೋಕದಲ್ಲಿ ತನ್ನದೇ ಆದ ಹೆಸರು ಮಾಡಿಕೊಂಡಿರುವ ದಿವಂಗತ ತೋಮು ಪೂಜಾರಿ ಮತ್ತು ನಿಟ್ಟೂರಿನ ದಿವಂಗತ ದಾರಮ್ಮ ಪೂಜಾರ್ತಿ ಇವರ ಮಗ ಬನ್ನಂಜೆ ಬಾಬು ಅಮೀನ್. 4/8/1944ರಲ್ಲಿ ಹುಟ್ಟಿದ ಇವರು ತನ್ನ ಪ್ರಾಥಮಿಕ ಶಾಲೆಯನ್ನು ಸರಕಾರಿ ಪ್ರಾಥಮಿಕ ಶಾಲೆ ಆದಿ ಉಡುಪಿ ಹಾಗೂ ಪ್ರೌಢಶಾಲೆ ಬೋರ್ಡ್ ಹೈಸ್ಕೂಲ್ ಉಡುಪಿ, ನಂತರ ಟೈಪ್ರೈಟಿಂಗ್ ಕಲಿತು ವಿದ್ಯಾಭ್ಯಾಸಕ್ಕೆ ಗುಡ್ ಬೈ ಹೇಳಿದ ಇವರಿಗೆ ಸಾಹಿತ್ಯ ಲೋಕದಲ್ಲಿ ವಿಶೇಷ ಆಸಕ್ತಿ. ಸಾಹಿತ್ಯ ಲೋಕದಲ್ಲಿ ತನ್ನದೇ ಆದ ಹೆಸರು ಮಾಡಿಕೊಂಡಿರುವ ಇವರು ತುಳುನಾಡಿನ ಸಂಸ್ಕೃತಿ, ಆಚಾರ ವಿಚಾರವನ್ನು ಜಗತ್ತಿನೆಲ್ಲೆಡೆ ಪಸರಿಸಿ ಮುಂದಿನ ಯುವ ಪೀಳಿಗೆಗೆ ಮನವರಿಕೆ ಮಾಡಿ ಸಂಸ್ಕೃತಿಯನ್ನು ಉಳಿಸಿದ ಮಹಾನ್ ವ್ಯಕ್ತಿ. ಹಾಗೆ ಜಾನಪದ ಆಚಾರ ಸಾಹಿತ್ಯಕ ಮತ್ತು ಸಂಶೋಧನಾತ್ಮಕ ಕೃತಿಯನ್ನು ಮುದ್ರಿಸಿ ನಾಡಿಗೆ ಸಮರ್ಪಿಸಿದರು. ದಿವಂಗತ ಉಮೇಶ್ ಸನಿಲ್ ರವರ ಆರ್ಥಿಕ ನೆರವಿನಿಂದ ಬನ್ನಂಜೆ ಬಾಬು ಅಮೀನ್ ಹಾಗೂ ಮೋಹನ್ ಕೋಟ್ಯಾನ್ ರವರ ಸ್ನೇಹಿತರು ಹಾಗೂ ಹಿತೈಷಿಗಳ ಸಹಕಾರದಿಂದ ತುಳುನಾಡ ಗರೋಡಿಗಳ ಸಾಂಸ್ಕೃತಿಕ ಅಧ್ಯಯನ ಗ್ರಂಥಗಳು ಸುಂದರವಾದ ಆಕೃತಿಯನ್ನು ಪಡೆಯುವಂತಾಯಿತು. ಈ ಗ್ರಂಥದಿಂದ ಪ್ರೇರಣೆ ಹಾಗೂ ಸ್ಫೂರ್ತಿಯನ್ನು ಪಡೆದ ಬನ್ನಂಜೆಯವರು ದೈವಾರಾಧನೆ, ತುಳುನಾಡಿನ ಜಾನಪದ ಆಚರಣೆಗಳ ಕುರಿತಾದ ಅನೇಕ ಸಾಹಿತ್ಯಕ ಹಾಗೂ ಸಂಶೋಧನಾತ್ಮಕ ಕೃತಿಯನ್ನು ಮುದ್ರಿಸಿ ನಾಡಿಗೆ ಸಮರ್ಪಿಸಿದ ಮೊದಲ ವ್ಯಕ್ತಿ. ನಾಪತ್ತೆಯಾಗುತ್ತಿರುವ ಹಿಂದಿನ ಕಾಲದ ಆಚಾರ ವಿಚಾರಗಳ, ಅದರ ಮಹತ್ವದ ಬಗ್ಗೆ ಜನರ ಮನ ಮುಟ್ಟುವಂತೆ ಯಾವುದೇ ವೇದಿಕೆಯಲ್ಲಿ ಮಾತನಾಡಬಲ್ಲ ಸಾಮರ್ಥ್ಯ ಇವರಲ್ಲಿದೆ. ಸಾಹಿತ್ಯ ಲೋಕದಲ್ಲಿ ಮುಂದುವರೆದಿದ್ದ ಇವರು ರಂಗಭೂಮಿಯಲ್ಲಿಯೂ ವಿಭಿನ್ನ ಪಾತ್ರಗಳಲ್ಲಿ ಗುರುತಿಸಿಕೊಂಡು ಕೋಟಿ ಚೆನ್ನಯ, ಪಾಡ್ದನ, ಪಾರಿ, ಸಂಧಿಗಳಲ್ಲಿ ಹಾಗೆಯೇ ಯಕ್ಷಗಾನ, ನಾಟಕದ ಮೂಲಕ ಜನರ ಮನಗಳಲ್ಲಿ ಮನೆ ಮಾಡಿರುವ ಇವರು ಸಾಹಿತ್ಯ ಕ್ಷೇತ್ರಕ್ಕೆ ಅಪಾರವಾದ ಕೊಡುಗೆಯನ್ನು ನೀಡಿದ್ದಾರೆ. ಕಟ್ಪಾಡಿ ಮುದ್ದು ಸುವರ್ಣ ನಿರ್ದೇಶಿಸಿದ ಕೋಟಿ ಚೆನ್ನಯ ಮೊದಲ ತುಳು ಚಲನಚಿತ್ರ ತುಳುನಾಡಿನಲ್ಲಿ ಮಾತ್ರ ಅಲ್ಲದೆ ಎಲ್ಲೆಡೆ ಜನ ಮನ್ನಣೆ ಗಳಿಸಿದ ಮೊದಲ ತುಳು ಚಲನಚಿತ್ರ ಆಗಿತ್ತು. ಈ ಸಂದರ್ಭದಲ್ಲಿ ಕೈ ಹಿಡಿದ ಸರಸ್ವತಿ ದೇವಿ ಅನುಗ್ರಹ ಇಂದಿಗೂ ಇದೆ. ಮೊದಲು ಸಾಹಿತ್ಯ ಕ್ಷೇತ್ರದಲ್ಲಿ ಎಷ್ಟೇ ಹೆಸರು ಮಾಡಿದರೂ, ಎಷ್ಟೇ ಪ್ರಶಸ್ತಿ ಪುರಸ್ಕಾರ ದೊರೆತರೂ ಇವರ ಪ್ರತಿಭೆಗೆ ಸರಕಾರದಿಂದ ಮೊದಲು ಯಾವುದೇ ಪ್ರಶಸ್ತಿ ದೊರಕಲಿಲ್ಲ. ಗರೋಡಿಗಳ ಸಾಂಸ್ಕೃತಿಕ ಅಧ್ಯಯನಕ್ಕಾಗಿ ಸಂಶೋಧನಾ ಕೃತಿಗಳನ್ನು ರಚಿಸಿ ಮುಂದಿನ ಯುವ ಪೀಳಿಗೆಗೆ ಸಹಾಯ ಮಾಡಿರುವ ಇವರು ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ನೀಡುವುದರ ಜೊತೆಗೆ ಮದುವೆ, ಗೃಹ ಪ್ರವೇಶ, ಹುಟ್ಟು ಸಾವಿನ ಕಾರ್ಯಕ್ರಮ ನಡೆಸಿಕೊಟ್ಟ ಸಂಸ್ಕೃತಿಯನ್ನು ಉಳಿಸಿ ಮುಂದಿನ ಪೀಳಿಗೆಗೆ ಮಾದರಿಯಾಗಿದ್ದಾರೆ. ಹಾಗೆಯೇ ಇಂದು ಜಾನಪದ ಸಾಹಿತ್ಯ ಕಲಾಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಮಹನೀಯರಿಗೆ ತನ್ನದೇ ಹೆಸರಿನಲ್ಲಿ ಪ್ರಶಸ್ತಿ ನೀಡುವಷ್ಟು ಹೆಸರುವಾಸಿಯಾಗಿದ್ದಾರೆ. ಬನ್ನಂಜೆಯವರಿಗೆ 2021ರಲ್ಲಿ ರಾಜ್ಯೋತ್ಸವ ಪುರಸ್ಕಾರ ದೊರಕಿರುವುದು ತುಳುನಾಡಿಗೆ ಹೆಮ್ಮೆಯ ವಿಷಯ. ಹೀಗೆ ಸಾಹಿತ್ಯದಲ್ಲಿ ಮಾಡಿದ ಸಾಧನೆಗೆ ಹಲವಾರು ಪ್ರಶಸ್ತಿ ಪುರಸ್ಕಾರ ಸಂದಿವೆ. ಇವರ ಸಾಧನೆಗೆ ಸಂದ ಪ್ರಶಸ್ತಿ ಪುರಸ್ಕಾರಗಳು: 1992ರಲ್ಲಿ ತುಳುನಾಡ ಗರೋಡಿಗಳು ಸಾಂಸ್ಕೃತಿ ಅಧ್ಯಯನ ಗ್ರಂಥಕ್ಕೆ ಪುರಸ್ಕಾರ, 1996ರಲ್ಲಿ ಉಡುಪಿ ರಾಷ್ಟ್ರಕವಿ ಗೋವಿಂದ ಪೈ ಸಂಶೋಧನಾ ಕೇಂದ್ರದಿಂದ ಜಾನಪದ ಪ್ರಶಸ್ತಿ, 1997ರಲ್ಲಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯಿಂದ ತುಳು ಜಾನಪದ ಆಚರಣೆ ಕೃತಿಗೆ ಪುರಸ್ಕಾರ, 2003ನೇ ಸಾಲಿನ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯಿಂದ ಪೂದಲ್ ಕೃತಿಗೆ ಪುರಸ್ಕಾರ, ಮಂಗಳೂರಿನ ಸಂದೇಶ ಪ್ರತಿಷ್ಠಾನದಿಂದ ಸಂದೇಶ ತುಳು ಸಾಹಿತ್ಯ ಪ್ರಶಸ್ತಿ, 2000ರಲ್ಲಿ ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, 2008ರಲ್ಲಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ತುಳು ಸಾಹಿತ್ಯ ಸಂಶೋಧನಾ ಪ್ರಶಸ್ತಿ, 2006ರ ಅಕ್ಟೋಬರ್ನಲ್ಲಿ ಬಿಲ್ಲವಾಸ್ ದುಬೈ ನಾರ್ದನ್ ಎಮಿರೇಟಸ್ ರವರ ದುಬೈನಲ್ಲಿ ಸನ್ಮಾನ, 2006ರಲ್ಲಿ ಅಬುದಾಬಿ ಬಿಲ್ಲವ ಸಂಘದಿಂದ ಸನ್ಮಾನ, ಹಾಗೆಯೇ 2006ರಲ್ಲಿ ಅಬುದಾಬಿಯಲ್ಲಿ ಕರ್ನಾಟಕ ಸಂಘದಿಂದ ಸನ್ಮಾನ, 2007ರಲ್ಲಿ ಉಡುಪಿಯಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಗೌರವ ಸನ್ಮಾನ, ಬೆಹರನ್ನಲ್ಲಿ ಸನ್ಮಾನ, ಮುಂಬೈನಲ್ಲಿ ವೆಸ್ಟರ್ನ್ ಇಂಡಿಯಾ ಶನಿ ಪೂಜಾ ಸಮಿತಿಯಿಂದ ನಾರಾಯಣ ಸಾಲ್ಯಾನ್ ಪ್ರಶಸ್ತಿ,
ತುಳುನಾಡ ರಕ್ಷಣಾ ವೇದಿಕೆಯಿಂದ ಉಡುಪಿ 2015-16ನೇ ತುಳುನಾಡಿನ ವರ್ಷದ ಪ್ರಥಮ ವ್ಯಕ್ತಿ ಪ್ರಶಸ್ತಿ ಪ್ರದಾನ. ತುಳುಕೂಟ ರಿಜಿಸ್ಟರ್ ಉಡುಪಿ ಇವರಿಂದ ತುಳು ಜಾನಪದ ರತ್ನ ಪ್ರಶಸ್ತಿ. ಆದಿ ಉಡುಪಿ ಬ್ರಹ್ಮ ಬೈದರ್ಕಳ ಅಧ್ಯಯನ ಕೇಂದ್ರದ ಬೈದಶ್ರೀ ಸಾಹಿತ್ಯ ಪ್ರಶಸ್ತಿ. ಮುಂಬೈ ಬಿಲ್ಲವ ಅಸೋಸಿಯೇಷನ್ ಇವರಿಂದ ನಾರಾಯಣ ಗುರು ಪ್ರಶಸ್ತಿ. 2021ರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ. 2022ರಲ್ಲಿ ಅನೇಕ ಸಂಘ ಸಂಸ್ಥೆಗಳಲ್ಲಿ ಗೌರವ ಸನ್ಮಾನ ಇವರು ಮುಡಿಗೇರಿಸಿಕೊಂಡಿದ್ದಾರೆ. ಶ್ರೀ ಬನ್ನಂಜೆ ಬಾಬು ಅಮೀನ್ ಇವರು ಅನೇಕ ಸಂಸ್ಥೆಗಳಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದು, ಬಿಡುವಿನ ಅಭಾವದಿಂದ ಸಾಹಿತ್ಯದ ಕಡೆ ಒಲವು ಸ್ವಲ್ಪ ಕಡಿಮೆಯಾಗಿದೆ. ಇವರು ಅನೇಕ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. 3 ವರ್ಷ ಸಾಹಿತ್ಯ ಅಕಾಡೆಮಿಯಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. 2 ವರ್ಷ ಕರ್ನಾಟಕ ಜಾನಪದ ಪರಿಷತ್ ಉಡುಪಿ ಜಿಲ್ಲಾ ಉಪಾಧ್ಯಕ್ಷರಾಗಿ ಯಕ್ಷಗಾನ ಕಲಾಕ್ಷೇತ್ರ ರಿಜಿಸ್ಟರ್ ಗುಂಡಿಬೈಲು ಇದರ ಸುವರ್ಣ ಮಹೋತ್ಸವ ಸಮಿತಿಯ ಕಾರ್ಯದರ್ಶಿಯಾಗಿ, ವಜ್ರ ಮಹೋತ್ಸವ ಸಮಿತಿಯ ಸಂಚಾಲಕರು, ಪ್ರಸ್ತುತ ಅಧ್ಯಕ್ಷರಾಗಿ, ಮುಂಬೈ ಬಿಲ್ಲವ ಅಸೋಸಿಯೇಷನ್ ಅಜೀವ ಸದಸ್ಯರು, ಹಾಗೆ ಮಾಜಿ ಜೊತೆ ಕಾರ್ಯದರ್ಶಿ, ಮುಂಬೈ ವಿದ್ಯಾದಾಯಿನಿ ಸಭಾದ ಅಜೀವ ಸದಸ್ಯರು, ಉಡುಪಿಯ ಬ್ರಹ್ಮ ಬೈದರ್ಕಳ ಸಾಂಸ್ಕೃತಿಕ ಅಧ್ಯಯನ ಪ್ರತಿಷ್ಠಾನದ ಸ್ಥಾಪನೆಯಲ್ಲಿ ಪ್ರಮುಖ ಪಾತ್ರ, ಹಾಗೆಯೇ ವಿವಿಧ ಕ್ಷೇತ್ರದಲ್ಲಿ ಸೇವೆ, ಮುಂಬೈ ಶನಿಪೂಜಾ ಸಮಿತಿಯ ಸ್ಥಾಪಕರು, ಅದರಲ್ಲಿಯೇ ಅಧ್ಯಕ್ಷರು, ಟ್ರಸ್ಟಿಯಾಗಿ ಸೇವೆ, ಪ್ರಸ್ತುತ ಕಾರ್ಯದರ್ಶಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. 2002ರಲ್ಲಿ ಕೆಮ್ಮಲಾಜೆ ಜಾನಪದ ಪ್ರಕಾಶನ ನಿಟ್ಟೂರು ಇದರ ಸ್ಥಾಪಕ. 2008ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ಘಟಕದ ಕಾರ್ಯಕಾರಿ ಸಮಿತಿಯ ಸದಸ್ಯ, ಹಾಗೆಯೇ 2016ರಲ್ಲಿ ಮಂಗಳೂರು ವಿಶ್ವವಿದ್ಯಾಲಯ ನಾರಾಯಣಗುರು ಅಧ್ಯಯನ ಪೀಠದ ಕೋರ್ ಕಮಿಟಿಯ ಸದಸ್ಯರಾಗಿ, ಧರ್ಮಸ್ಥಳ ಶ್ರೀರಾಮಕ್ಷೇತ್ರ ಉಡುಪಿ ಎಜುಕೇಷನ್ ಟ್ರಸ್ಟಿನ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಹೀಗೆ ಅನೇಕ ರೀತಿಯಲ್ಲಿ ಸಾಧನೆ ಮಾಡಿದ ಇವರಿಗೆ ಸರಸ್ವತಿ ದೇವಿಯ ಅನುಗ್ರಹ ಸದಾ ಇರಲಿ. ಈ ವಯಸ್ಸಿನಲ್ಲಿ ಇವರ ಹುಮ್ಮಸ್ಸು ಮುಂದಿನ ಯುವ ಪೀಳಿಗೆಗೆ ಮಾದರಿಯಾಗಲಿ, ಶುಭವಾಗಲಿ. ದೇವರು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ. ಹಾಗೆಯೇ ಇವರು ನಂಬಿರುವ ನಾರಾಯಣ ಗುರು ಕೋಟಿ ಚೆನ್ನಯರು, ಶ್ರೀ ಕ್ಷೇತ್ರ ಗೆಜ್ಜೆಗಿರಿ ನಂದನ ಬಿತ್ತಲ್, ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರ, ವಿಶ್ವನಾಥ ಕ್ಷೇತ್ರ ಕಟ್ಪಾಡಿ ದೇವರ ಅನುಗ್ರಹ ಸದಾ ಇವರ ಮೇಲಿರಲಿ. ಹಾಗೆಯೇ ಭಾರತ ಸರ್ಕಾರದ ಅತ್ಯುನ್ನತ ಗೌರವ ಪ್ರಶಸ್ತಿ ಇವರ ಮುಡಿಗೇರಲಿ. ಶುಭವಾಗಲಿ. ಜೈ ಗುರುದೇವ್.